ಕೊಟ್ಟಾರಿ ಯುವ ವೇದಿಕೆ ಆಶ್ರಯದಲ್ಲಿ ನಡೆದ 3ನೇ ವರ್ಷದ ಕೊಟ್ಟಾರಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾಟಕ್ಕೆ ಅದ್ದೂರಿ ತೆರೆ ಬಿದ್ದಿದ್ದು, ನಗರದ ಉರ್ವ ಮೈದಾನದಲ್ಲಿ 2 ದಿನಗಳ ಕಾಲ ನಡೆದ ಪಂದ್ಯಾಟದಲ್ಲಿ ಸುಮಾರು 10 ತಂಡಗಳು ಭಾಗವಹಿಸಿದ್ದವು. ಹಾಗಾದ್ರೆ ಯಾವ ತಂಡ ರನ್ನರ್ ಅಪ್, ಯಾವ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿತು ಹೇಳ್ತೇವೆ ನೋಡಿ. ಮಂಗಳೂರಿನ ಉರ್ವ ಮೈದಾನದಲ್ಲಿ ಕೊಟ್ಟಾರಿ ಯುವ ವೇದಿಕೆ ಆಶ್ರಯದಲ್ಲಿ ನಡೆದ 3ನೇ ವರ್ಷದ ಕೊಟ್ಟಾರಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾಟವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಕ್ರೀಡಾಕೂಟಕ್ಕೆ ಸ್ಥಳೀಯ ಕಾರ್ಪೊರೇಟರ್ ಗಣೇಶ್ ಕುಲಾಲ್ ಚಾಲನೆ ನೀಡಿದರು. ನಗರದ ಉರ್ವ ಮೈದಾನದಲ್ಲಿ 2 ದಿನಗಳ ಕಾಲ ನಡೆದ ಪಂದ್ಯಾಟದಲ್ಲಿ ಸುಮಾರು 10 ತಂಡಗಳು ಭಾಗವಹಿಸಿದ್ವು. ಕೊಟ್ಟಾರಿ ಅಟ್ಯಾಕರ್ಸ್, ಕೊಟ್ಟಾರಿ ಚಾಲೆಂಜರ್ಸ್, ಕೊಟ್ಟಾರಿ ಸ್ಟಾರ್ 11, ಕೊಟ್ಟಾರಿ ಮೈಟಿ ಮಾಮೋಟ್ಸ್ ಗಜಪಡೆ, ಕೊಟ್ಟಾರಿ ಪ್ಯಾಂಥರ್ಸ್, ರೈನೋಸ್ ಕೊಟ್ಟಾರಿ, ಕೊಟ್ಟಾರಿ ರೆಡ್ ಬ್ಯಾಕ್ಸ್, ಕೊಟ್ಟಾರಿ ರಾಯಲ್ಸ್, ಕೊಟ್ಟಾರಿ ವೀರಾಸ್, ಕೊಟ್ಟಾರಿ ತತ್ವಮಸಿ ಕ್ರಿಕೆಟರ್ಸ್ ನಡುವೆ ಕ್ರಿಕೆಟ್ ಪಂದ್ಯಾಟ ನಡೆಯಿತು. ಕೊಟ್ಟಾರಿ ಚಾಲೆಂಜರ್ಸ್ ಹಾಗೂ ಕೊಟ್ಟಾರಿ ಅಟ್ಯಾಕರ್ಸ್ ಫೈನಲ್ ಪ್ರವೇಶಿಸಿತು. ಫೈನಲ್ನಲ್ಲಿ ಚಾಲೆಂಜರ್ಸ್ ತಂಡವನ್ನು ಸೋಲಿಸಿ ಅಟ್ಯಾಕರ್ಸ್ ಈ ಬಾರಿಯ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿತು. ಇನ್ನು ಟೂರ್ನಿಯುದ್ದಕ್ಕೂ ಅಮೋಘ ಪ್ರದರ್ಶನ ನೀಡಿದ ಚಾಲೆಂಜರ್ಸ್ ತಂಡ ರನ್ನರ್ಸ್ ಆಗಿ ಪ್ರಶಸ್ತಿ ಗಿಟ್ಟಿಸಿಕೊಂಡಿದೆ. ಟೂರ್ನಿಯ ಪ್ರತಿ ಪಂದ್ಯದಲ್ಲಿ ಅಮೋಘ ಬ್ಯಾಟಿಂಗ್ ಪ್ರದರ್ಶನ ನೀಡಿದ ಚಾಲೆಂಜರ್ಸ್ ತಂಡದ ಕಪ್ತಾನ ಸುಕೇಶ್ ಕೊಟ್ಟಾರಿ ಉತ್ತಮ ಬ್ಯಾಟ್ಸ್ಮನ್ ಪ್ರಶಸ್ತಿ ಪಡೆದರು. ಹಾಗೂ ಚಾಲೆಂಜರ್ಸ್ ತಂಡ ಆಶೀಸ್ ಕೊಟ್ಟಾರಿ ಉತ್ತಮ ಬೌಲರ್ಸ್ ಪ್ರಶಸ್ತಿ ಗಿಟ್ಟಿಸಿಕೊಂಡರು. ಅಟ್ಯಾಕರ್ಸ್ ತಂಡದ ಸಂದೀಪ್ಗೆ ಪಂದ್ಯಶ್ರೇಷ್ಠ, ಅವಿನಾಶ್ಗೆ ಸರಣಿ ಶ್ರೇಷ್ಠ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಸಮಾರೋಪದಲ್ಲಿ ಗಣ್ಯರು ಪ್ರಶಸ್ತಿ ನೀಡಿ ಗೌರವಿಸಿದ್ರು. ಇನ್ನು ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಕೊಟ್ಟಾರಿ ಸಮುದಾಯದ ಸಾಧಕರನ್ನ ವೇದಿಕೆಯಲ್ಲಿ ಗಣ್ಯರು ಅಭಿನಂದಿಸಿದ್ರು. ಈ ಬಾರಿಯ ಕೆಪಿಎಲ್ ಪಂದ್ಯಾವಳಿಯಲ್ಲಿ ಹಿರಿಯರ ತಂಡ, ಮಕ್ಕಳ ತಂಡ ಸೇರಿದಂತೆ ಮಹಿಳೆಯರಿಗೆ ಕ್ರಿಕೆಟ್ ಪಂದ್ಯಾಟವನ್ನು ಆಯೋಜಿಸಲಾಗಿತ್ತು. ಪಂದ್ಯಾಕೂಟಕ್ಕೆ ಹಲವು ಗಣ್ಯರು ಭಾಗವಹಿಸಿ ಕ್ರೀಡಾಕೂಟಕ್ಕೆ ಮೆರುಗು ತಂದುಕೊಟ್ರು. ಈ ವೇಳೆ ಶಾಸಕರಾದ ಡಿ ವೇದವ್ಯಾಸ್ ಕಾಮತ್, ಮೇಯರ್ ಪ್ರೇಮಾನಂದ ಶೆಟ್ಟಿ, ಸ್ಥಳೀಯ ಕಾರ್ಪೊರೇಟರ್ ಗಣೇಶ್ ಕುಲಾಲ್, ವಿಶ್ವ ಹಿಂದೂ ಪರಿಷತ್ನ ವಿಭಾಗ ಕಾರ್ಯದರ್ಶಿ ಶರಣ್ ಪಂಪ್ವೆಲ್, ಬಾಲಕೃಷ್ಣ ಕೊಟ್ಟಾರಿ, ತಾರನಾಥ ಕೊಟ್ಟಾರಿ, ಜಿತೇಂದ್ರ ಕೊಟ್ಟಾರಿ, ಸಂಪತ್ ಶೆಟ್ಟಿ, ಲೋಟಸ್ ಪ್ರಾಪರ್ಟೀಸ್ ಕಿಶೋರ್ ಕೊಟ್ಟಾರಿ, ಜಯರಾಮ್ ಕೊಟ್ಟಾರಿ ಮೂಡ್ಶೆಟ್ಟೆ, ಮಹಾಬಲ ಕೊಟ್ಟಾರಿ, ಶ್ರೀನಿವಾಸ್ ಕೊಟ್ಟಾರಿ, ಕೊಟ್ಟಾರಿ ಯುವ ವೇದಿಕೆಯ ಸ್ಥಾಪಕ ಅಧ್ಯಕ್ಷ ಅಶ್ವಿತ್ ಕೊಟ್ಟಾರಿ, ಅಧ್ಯಕ್ಷರಾದ ಚೇತನ್ ಕೊಟ್ಟಾರಿ, ಪ್ರಧಾನ ಕಾರ್ಯದರ್ಶಿ ರಾಕೇಶ್ ಕೊಟ್ಟಾರಿ ಮೂಡ್ಶೆಟ್ಟೆ, ಕೋಶಾಧಿಕಾರಿ ಸುಕೇಶ್ ಕೊಟ್ಟಾರಿ, ಹರೀಶ್ ಕೊಟ್ಟಾರಿ ಕುತ್ತಾರು, ವಿಜಯ್ ಕೊಟ್ಟಾರಿ ಅಡ್ಯಾರ್ ತುಟ್ಟ, ರಾಜೇಶ್ ಕೊಟ್ಟಾರಿ ಅಡ್ಯಾರ್, ಸಂದೇಶ್ ಕೊಟ್ಟಾರಿ ಒಡ್ಡೂರು, ಕೀರ್ತನ್ ಕೊಟ್ಟಾರಿ, ರಾಜೇಶ್ ಕೊಟ್ಟಾರಿ, ಸಂಘದ ಹಿರಿಯರು ಸೇರಿದಂತೆ ಅನೇಕ ಮಂದಿ ಕೊಟ್ಟಾರಿ ಸಮಾಜದ ಬಾಂಧವರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.